ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕು ಮರ್ಕಂಜ ಮತ್ತು ಅರಂತೋಡು ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಅನುಕೂಲವಾಗಿದ್ದ ಸೇತುವೆ ಮುರಿದು ಹೋದ ಘಟನೆ ಅರಮನೆ ಗಯ ಎಂಬಲ್ಲಿ ನಡೆದಿದೆ. ಸುಮಾರು 30 ವರ್ಷಗಳಿಂದ ಸುಸಜ್ಜಿತವಾದ ಸೇತುವೆಯನ್ನು ನಿರ್ಮಾಣ ಮಾಡಿಕೊಡುವಂತೆ ಸುಳ್ಯ ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ರೂ ಕೂಡ ಸ್ಪಂದನೆ ಸಿಗದ ಬಗ್ಗೆ ಗ್ರಾಮಸ್ಥರು ಇದೀಗ ಬೇಸರವನ್ನ ಹೊರಹಾಕಿದ್ದಾರೆ. ಹೀಗಾಗಿ ನಿವಾಸಿಗಳು ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಮೊರೆ ಹೋಗಿ ಸೇತುವೆ ನಿರ್ಮಾಣಕ್ಕಾಗಿ ಆಗ್ರಹಿಸಿದ್ರು. ಗ್ರಾಮಸ್ಥರ ಆಗ್ರಹಕ್ಕೆ ಸ್ಪಂದಿಸಿ ಅಂಬೇಡ್ಕರ್ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪಿ ಪಾಟಾಜಿ ಮತ್ತು ಜಿಲ್ಲಾ ಸಂಚಾಲಕರಾದ ಪರಮೇಶ್ವರ ಕೆಮ್ಮಿಂಜೆ ಖುದ್ದಾಗಿ ತೂಗು ಸೇತುವೆಯನ್ನು ಪರಿಶೀಲನೆ ಮಾಡಿದರು. ಈ ಸಂದರ್ಭ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕು ಒಂದು ಮೀಸಲಾತಿ ಕ್ಷೇತ್ರ. ಇಲ್ಲಿ ಒಬ್ಬ ದಲಿತ ಶಾಸಕ ಎಸ್ ಅಂಗಾರರವರು ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಗೆದ್ದು ಈಗ ಸಚಿವರಾಗಿದ್ದಾರೆ. ಚುನಾವಣೆಯಲ್ಲಿ ಗೆದ್ದ ಬಳಿಕ ದಲಿತ ಜನಾಂಗವನ್ನ ಮಂಗ ಮಾಡಿ ನಿಮ್ಮ ಓಟು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಗ್ರಾಮಸ್ಥರ ಬೇಡಿಕೆ ಈಡೇರಿಸದಿದ್ದಲ್ಲಿ ಸುಳ್ಯ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಅಂಬೇಡ್ಕರ್ ರಕ್ಷಣೆ ವೇದಿಕೆ ವತಿಯಿಂದ ಉಗ್ರ ಪ್ರತಿಭಟನೆ ಹಾಗೂ ನ್ಯಾಯ ಸಿಗುವವರೆಗೂ ಧರಣಿ ಮಾಡಲಿದ್ದೇವೆ ಎಂದು ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನ ನೀಡಿದರು. ನಮಗೆ ಶಾಲೆಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಮಳೆಗಾಲದಲ್ಲಿ ಅಂತೂ ನಮಗೆ ತುಂಬ ಕಷ್ಟ ಆಗ್ತದೆ. ಅದಕ್ಕಾಗಿ ನಮಗೆ ಸೇತುವೆ ಆಗಲೇಬೇಕು. ಬೇಡಿಸುವುದು ಅಪ್ಪ ಮತ್ತು ಅಮ್ಮ ದಾಡ್ತಾರೆ. ಅಪ್ಪ ಅಮ್ಮ ಇಲ್ಲದಿದ್ದರೆ ಶಾಲೆಗೆ ಹೋಗ್ಲಿಕ್ಕೂ ಆಗೋದಿಲ್ಲ. ಓಟು ಕೊಟ್ಟು ನಾವು ಓಟು ಗೆದ್ದ ಮೇಲೆ ಎಲ್ಲ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಏನು ಪ್ರಯೋಜನ ಆಗಿಲ್ಲ. ಈಗ ನೀವು ಶಾಸಕರಿಗೆ ಮನವಿ ಕೊಟ್ಟಿದ್ರ? ಶಾಸಕರಿಗೂ ಆಗಿದೆ. ಮತ್ತು ಇಲ್ಲಿ ಕಂಜಿಪಿಲಿ ಹರಿಶಮನಲ್ಲಿ ಹೇಳುವಾಗ ಅವ್ರು ಹೇಳುದು ನಾಡ್ದು ಕಬ್ಬಿಣ ಬರ್ತದೆ, ಆಮೇಲೆ ಜಲ್ಲಿ ಬರ್ತದೆ, ಮಳೆಗಾಲ ಒಂದು ಹೋಗ್ಲಿ ಅಂತ ಹೇಳ್ತಾರೆ. ಯಾವುದು ಇಷ್ಟರವರೆಗೆ ಜಲ್ಲಿ ಬರಲಿಲ್ಲ, ಕಬ್ಬಿಣವೂ ಬರ್ತದೆ. ಓಟಿಗಾಗಿ ಮಾತ್ರ ಅವರ ಓಟಿನೊಂದು ಮಾತಲ್ಲಿ ಇದು ನಾವು ಮೋಡಿ ಮಾಡ್ತಾ ಹೊರತು ಅವರು ಕೈಯಲ್ಲಿ ಏನು ಕೆಲಸ ಮಾಡೋದಿಲ್ಲ. ಆ ಕೋಟಿನ ನಾವು ಇದು ಬ್ಯಾಂಕಲ್ಲಿ ಇಟ್ಟಿದ್ರು ಈಗ ಬಡ್ಡಿ ದುಡ್ಡಲ್ಲಿ ಸೇತುವೆ ಮಾಡ್ಬೋದಿತ್ತು. ಅಷ್ಟು ವರ್ಷ ಆಯ್ತು ಇವರು ಹೇಳೋದು 1 ಕೋಟಿ ಉಂಟು, 2 ಕೋಟಿ ಉಂಟು, 3 ಕೋಟಿ ಉಂಟು, 1 ಕೋಟಿ ಉಂಟು ಅಂತ ಹೇಳಿ ಪ್ರತಿ ಓಟಿಗೆ ಬರ್ತಾರೆ ಅಷ್ಟೇ. ಮತ್ತೇನು ಮತ್ತು ಅವರು 5 ವರ್ಷ ತಲೆ ಹಾಕಿ ನೋಡೋದಿಲ್ಲ ಈ ಥರ. ಹಂಗಾರು ಈ ಶಾಸಕರು ಅವರು ಸಚಿವರು ಕೂಡ ಆಗಿದ್ದಾರೆ. ಅವ್ರಿಗೆ ನಮಗೆ ಅಲ್ಲಿ ಮೇಲುಗಡೆ ನಮ್ಮ ಗೌರ್ಮೆಂಟ್ ಇಲ್ಲ, ಕೆಳಗಡೆ ನಮ್ಮ ಗೌರ್ಮೆಂಟ್ ಇಲ್ಲ ಹೇಳ್ತಾರೆ. ಈಗ ಎಲ್ಲ ಗೌರ್ಮೆಂಟ್ ಅವರದ್ದು ಇದ್ದು ಈಗ ಅವ್ರು ಏನು ಮಾಡಿದ್ದು. ಯಾವುದೇ ಒಬ್ಬ ಮಂತ್ರಿ ಮಗ ಆಗಲಿ MLA ಮಗ ಆಗಲಿ ಯಾರು ಇಲ್ಲಿ ಓಡಾಡ್ತಿಲ್ಲ. ಇಲ್ಲಿ ಓಡಾಡ್ತಿರೋದು ಬರೀ ದಲಿತರ ಮಕ್ಕಳು ಮಾತ್ರ ಇರೋದು, ಕೂಲಿ ಕಾರ್ಮಿಕರು ಮಾತ್ರ ಇರೋದು. ಇಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರುಲ್ಲ ಅಧಿಕಾರಿಯವರು ಯಾರಾದರೂ ಮಕ್ಕಳಿದ್ದರೆ ಇವತ್ತು ಆ ಸೇತುವೆ ಯಾಗುಣ ಆಗ್ತಿತ್ತು. ಆದ ಕಾರಣ ಇವತ್ತು ಅವರು ಆ ಸೇತುವೆಯನ್ನು ಮಾಡ್ತಿಲ್ಲ. ಯಾಕಂತ ಹೇಳಿದರೆ ದಲಿತ ಜನಾಂಗದವರು ಏನು ಸತ್ರು ಪರವಾಗಿಲ್ಲ ಅಂತ ಹೇಳುವ ಉದ್ದೇಶದಲ್ಲಿ ಅವರು ಇವತ್ತು ಈ ರೀತಿ ನಮಗೆ ನಮ್ಮ ಜನಾಂಗಕ್ಕೆ ಮಾಡಿದ್ದಾರೆ. ಆದ ಕಾರಣ ನಾನು ಹೇಳ್ತಿರೋದು ಇಷ್ಟೇ, ಆದಷ್ಟು ಬೇಗ ಶಾಸಕರು ಇದಕ್ಕೊಂದು ಗಮನ ಹರಿಸಿ ತಕ್ಷಣ ಇಲ್ಲಿಗೆ ಬಂದು ಈ ಒಂದು ಸೇತುವೆಯನ್ನು ನೋಡಬೇಕು.